ಗಂಗೊಳ್ಳಿಯಲ್ಲಿ ಗೋಹತ್ಯೆಯನ್ನ ವಿರೋಧಿಸಿ ನಡೆದ ಬೃಹತ್ ಪಾದಯಾತ್ರೆಯ ಬಳಿಕ ಇಲ್ಲಿನ ಮೀನುಗಾರ ಮಹಿಳೆಯರಿಂದ ಮೀನು ಖರೀದಿ ಬಹಿಷ್ಕರಿಸಿದ ಅನ್ಯ ಧರ್ಮೀಯರ ನಡೆಯನ್ನ ಖಂಡಿಸಿ ಭಾನುವಾರ ಬಿಜೆಪಿ ಬೈಂದೂರು ಮಂಡಲ ಹಿಂದುಳಿದ ವರ್ಗ ಮೋರ್ಚಾ ವತಿಯಿಂದ ಗಂಗೊಳ್ಳಿ ಮೀನು ಮಾರುಕಟ್ಟೆಯಲ್ಲಿ ಮೀನು ಖರೀದಿ ಮಾಡುವ ಮೂಲಕ ಮೀನುಗಾರ ಮಹಿಳೆಯರಿಗೆ ಆತ್ಮಸ್ಥೈರ್ಯ ನೀಡಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸದಾನಂದ ಉಪ್ಪಿನಕುದ್ರು ಅವರು ಗಂಗೊಳ್ಳಿಯಲ್ಲಿ ಗೋ ಹತ್ಯೆಯನ್ನು ವಿರೋಧಿಸಿ ನಡೆದ ಬೃಹತ್ ಪಾದಯಾತ್ರೆಯಲ್ಲಿ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಭಾಗವಹಿಸಿ ಪ್ರತಿಭಟನೆ ನಡೆಸಿತು. ಈ ಪಾದಯಾತ್ರೆಯಲ್ಲಿ ಮಹಿಳಾ ಮೀನುಗಾರರು, ಮೀನು ಮಾರಾಟ ಮಾಡುವ ಮಹಿಳೆಯರು, ತಾಯಂದಿರು ಪಾಲ್ಗೊಂಡಿದ್ರು ಎಂಬ ಒಂದೇ ಉದ್ದೇಶದಿಂದ ಅನ್ಯ ಧರ್ಮದ ಒಂದು ವರ್ಗ ಗಂಗೊಳ್ಳಿ ಮೀನು ಖರೀದಿಗೆ ಬಹಿಷ್ಕಾರ ಹಾಕಿರುವುದು, ಮೀನು ಖರೀದಿಗೆ ಬಂದ ಅನ್ಯ ಧರ್ಮದ ಜನರನ್ನ ತಡೆದು ಮೀನು ಖರೀದಿಸದಂತೆ ತಡೆಯುತ್ತಿರುವುದು ಖಂಡನೀಯ ಎಂದರು. ನಮ್ಮ ಗಂಗೊಳ್ಳಿ ಮೀನು ಮಾರುಕಟ್ಟೆಯಲ್ಲಿ ಮೀನು ವ್ಯಾಪಾರವನ್ನು ಮಾಡತಕ್ಕಂಥ ತಾಯಂದಿರು, ಮಹಿಳೆಯರು ಕೂಡ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಆ ಪ್ರತಿಭಟನೆಯಲ್ಲಿ ತಾವು ಪಾಲ್ಗೊಂಡಿದ್ದೀರಿ ಎನ್ನುವಂಥ ಒಂದೇ ಉದ್ದೇಶಕ್ಕೆ ಅನ್ಯ ಕೋಮಿನ ಒಂದು ಸಮುದಾಯದ ಜನ, ಎಲ್ಲರೂ ಅಲ್ಲ, ಒಂದಿಷ್ಟು ಜನ ಗಂಗೊಳ್ಳಿಯ ಮೀನು ಮಾರುಕಟ್ಟೆಗೆ ಬಂದು ನಾವು ಗಂಗೊಳ್ಳಿ ಮೀನು ಮಾರುಕಟ್ಟೆಯಲ್ಲಿ ಮೀನು ಖರೀದಿಯನ್ನು ಮಾರುವುದನ್ನು ಖಂಡಿಸ್ತೇವೆ ಮತ್ತು ಮೀನು ಮಾರುವುದಕ್ಕೆ ನಾವು ಬಹಿಷ್ಕಾರ ಹಾಕ್ತೇವೆ ಅನ್ನುವಂಥ ಮಾತನ್ನು ಹಾಡಿ ಇಲ್ಲಿಗೆ ಮೀನು ಮಾರಾಟಕ್ಕೆ ಮುಸಲ್ಮಾನರು ಬರದೇ ಇದ್ದ ಹಾಗೆ ತಡೆದಿದ್ದರು. ಅದೇ ರೀತಿಯಲ್ಲಿ ಮುಸಲ್ಮಾನರು ಇವತ್ತು ಗಂಗೊಳ್ಳಿಯ ಮೀನು ಮಾರುಕಟ್ಟೆಯಲ್ಲಿ ಮೀನನ್ನು ಖರೀದಿ ಮಾಡ್ತಾ ಇಲ್ಲ. ಈ ಭಾಗದ ಮೀನುಗಾರ ಮಹಿಳೆಯರಿಗೆ ಒಂದಿಷ್ಟು ಅವರ ಹೊಟ್ಟೆಪಾಡಿಗಾಗಿ, ಆ ದೈನಂದಿನ ಬದುಕಿಗಾಗಿ ದಿನದ ದುಡಿಮೆ ಏನಿದೆ, ದಿನದ ದುಡಿಮೆಯನ್ನು ದಿನಕ್ಕೆ ಮಾಡಿಕೊಳ್ಳುವಂಥ ಒಂದು ಮೀನು ಮಾರುವಂಥ ವ್ಯವಸ್ಥೆಯಲ್ಲಿರುವಂಥವ್ರು, ಅವರಿಗೆ ಒಂದೇ ಸಮನೆ ಈ ರೀತಿಯ ಬಹಿಷ್ಕಾರ ಹಾಕಿದ್ರಿಂದ ಮೀನು ಮಾರ್ಕೆಟಲ್ಲಿ ವ್ಯಾಪಾರ ಸ್ವಲ್ಪ ಕಡಿಮೆ ಆದ್ದರಿಂದ ನಮ್ಮೆಲ್ಲ ಹಿಂದೂ ಸಮಾಜದವರು ಗಂಗೊಳ್ಳಿಯ ಮೀನು ಮಾರತಕ್ಕಂಥ ತಾಯಂದ್ರ ಜೊತೆಗೆ ನಾವು ಇದ್ದೇವೆ, ನಿಮ್ಮ ಜೊತೆಗೆ. ಬೈಂದೂರು ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಸಂತೋಷ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಗಣೇಶ್ ದೇವಾಡಿಗ ಮತ್ತು ಚಂದ್ರ ಜೋಗಿ, ಕಾರ್ಯದರ್ಶಿ ಉಮೇಶ್ ಮೊಗವೀರ, ಸಂತೋಷ್ ಪೂಜಾರಿ, ಉಡುಪಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕಾಂಚನ್, ನಾರಾಯಣ್ ಕಾರ್ವಿ, ರವಿ ಕಾಣಿಗ ಕೆಂಚನೂರು ಮೊದಲಾದವರು ಪಾಲ್ಗೊಂಡಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full-sheet laminate display and 200 veneers full-sheet display. Also have widest range of cabinet handle, main door handles and locks, glass shutter for kitchen, pantry, lift-ups and magic corner, wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.